ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಡಿಪ್ಲೊಮೊ ಮಹಾವಿದ್ಯಾಲಯ ಮತ್ತು ನಾನಾ ಇಲಾಖೆ ಸಂಘ ಸಂಸ್ಥೆಯ ಆಶ್ರಯದಲ್ಲಿ ನಡೆದ ಕೃಷಿ ಮೇಳ 2024 ಕಾರ್ಯಕ್ರಮವನ್ನು ಶನಿವಾರ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು ರೈತ ಪ್ರಕೃತಿ ವಿಕೋಪ ಕೂಲಿ ಆಳು ಮತ್ತು ಮಾರುಕಟ್ಟೆ ಸೇರಿದಂತೆ ಹಲವಾರು ಸಮಸ್ಯೆಗಳ ನಡುವೆ ಕೂಡ ದೇಶದ ಆಹಾರ ಉತ್ಪಾದನೆಗೆ ನೆರವಾಗುತ್ತಾರೆ. ಕೃಷಿಯಲ್ಲಿ ಯಾಂತ್ರಿಕ ಹಾಗೂ ಹೊಸ ತಂತ್ರಜ್ಞಾನ ಆವಿಷ್ಕಾರಗಳ ನಡುವೆ ಸಾವಯವ ಕೃಷಿಯನ್ನ ಮುಂದುವರಿಸಿ ಮಣ್ಣಿನ ಫಲವತ್ತತೆ ಉಳಿಸಬೇಕಾಗಿದೆ ಎಂದರು. ಕೋಟ ಉದ್ಯಮಿ ಆನಂದ್ ಸಿ ಕುಂದರ್ ವಸ್ತು ಪ್ರದರ್ಶನ ಉದ್ಘಾಟಿಸಿದರು. ನಾನಾ ಬ್ಯಾಂಕ್ ಅಧಿಕಾರಿಗಳಿಂದ ಕೈಪಿಡಿಗಳನ್ನು ಬಿಡುಗಡೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ನಾನಾ ಭಾಗದ ಪ್ರಗತಿಪರ ಕೃಷಿಕರನ್ನ ಸನ್ಮಾನಿಸಲಾಯಿತು. ಅವಕಾಶವನ್ನು ಮಾಡಿಕೊಡ್ತೇವೆ ಬಂಧುಗಳೇ. ನಾಳೆ ಮುಖಪುಟ ಕೃಷಿಕರಾಗಿರುವ ತಾವೆಲ್ಲರೂ ಈ ಸಾಧನೆ ಮಾಡಿರುವಂತ ಜೊತೆಗೆ ಅದರ ಸಮಸ್ಯೆ ಆರೋಗ್ಯದ ಮೇಲೆ ಆಗ್ತಾ ಇರುವಂತಹ ಪರಿಣಾಮವನ್ನು ನಾವು ಕೂಡ ಇವತ್ತು ಗಮನಿಸ್ತಾ ಇದ್ದೇವೆ. ಇವತ್ತು ಆ ಸಮಸ್ಯೆ ಯಾವ ರೀತಿ ಹೋಗ್ತಾ ಇದೆ ಅಂತ ಗೊತ್ತಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಾವಯವ ಕೃಷಿಯ ಕಡೆಗೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸಾವಯವ ಕೃಷಿಯ ಮೂಲಕ